ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಸೆಲ್ಕೋ ಫೌಂಡೇಶನ್ ಸಹಯೋಗದೊಂದಿಗೆ ಶುದ್ಧ ಗಂಗಾ ಘಟಕಗಳಿಗೆ ಸೋಲಾರ್ ಇನ್ವರ್ಟರ್ ಅಳವಡಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದೆಂದು ಸೆಲ್ಕೋ ಫೌಂಡೇಶನ್ ಸಿಇಒ ಡಾಕ್ಟರ್ ಹರೀಶ್ ಹಂತೆ ತಿಳಿಸಿದರು. ಅವರು ಧರ್ಮಸ್ಥಳದಲ್ಲಿ ಮಾತನಾಡಿ, ರಾಜ್ಯದಾದ್ಯಂತ ಕಡುಬಡವರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರನ್ನು ಒದಗಿಸುತ್ತಿರುವ ಯೋಜನೆ ಈ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಗಮನಿಸಿ ಸೆಲ್ಕೋ ಇದೀಗ ಆಯ್ದ 40 ಶುದ್ಧ ಗಂಗಾ ಘಟಕಗಳಿಗೆ ಉಚಿತ ಸೋಲಾರ್ ಇನ್ವರ್ಟರ್ಗಳನ್ನು ಅಳವಡಿಸುತ್ತಿದ್ದೇವೆ. ಪ್ರತಿ ಘಟಕಕ್ಕೆ ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದ ಈ ಯೋಜನೆ ಸುಮಾರು 40 ಘಟಕಕ್ಕೆ 2.40 ಕೋಟಿ ರೂಪಾಯಿ ವೆಚ್ಚ ತಗುಲಲಿದೆ. ಈ ವೆಚ್ಚವನ್ನು ಪೂರ್ತಿಯಾಗಿ ಸೆಲ್ಕೋ ಫೌಂಡೇಶನ್ ಭರಿಸಲಿದೆ. ಅಲ್ಲದೆ 1 ವರ್ಷದವರೆಗೆ ನಿರ್ವಹಣೆ ಕೂಡ ನಾವೇ ಮಾಡಲಿದ್ದೇವೆ ಎಂದು ಹೇಳಿದರು. 2001 ನಲ್ಲಿ ಚೀಫ್ ಮಿನಿಸ್ಟರಿಗೆ ಕರೆದವಾಗ I think our revolution, our one day, that 1000 systems, rightly said, ನಮ್ಮ ಕಂಟ್ರಿ ಹಿಸ್ಟ್ರಿ ಚೇಂಜ್ ಆಯಿತು ಇನ್ ಟರ್ಮ್ಸ್ ಆಫ್ ಸೋಲಾರ್. ಈಗ ಎಷ್ಟೋ ಮಾಡ್ತಾರೆ ಮೆಗಾವಾಟ್ ಸ್ಕೇಲಲ್ಲಿ ಸೋಲಾರ್ ಪ್ಯಾನೆಲ್ ಹಾಕಿದ್ದೇವೆ ನಮ್ಮ ದೇಶದಲ್ಲಿ ಮೆಗಾವಾಟ್ ಸ್ಕೇಲಲ್ಲಿ. ಆದರೆ ನಾವು SKDRDP ಯಾವುದು ನಾವು ಸರ್ ಒಂದು ಸಣ್ಣ ಭಾಗ ಸೆಲ್ಕೋದು, ಬಟ್ SKDRDP ಯಾವ ಥರ ಈ ಕ್ರಾಂತಿ ಮಾಡಿದೆ ಸೋಲಾರದಲ್ಲಿ, ಇವತ್ತು ಆ ಕ್ರಾಂತಿ ಇವನ್ 10 ಯಾ 12 ಆರ್ಗನೈಸೇಷನ್ಸ್ ಬೇರೆ ಪಾರ್ಟ್ ನಮ್ಮ ದೇಶದಲ್ಲಿ ಮಾಡಿದರೆ ನಮ್ಮ ದೇಶ 2030 ಒಳಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಡನ್ನು ಮೀಟ್ ಮಾಡುತ್ತೆ. ಆಬ್ಸಲ್ಯೂಟ್ಲಿ. ನೀವು ಸರ್ ನಾವೊಂದು ಆ ರಿಪ್ಲಿಕೇಶನ್ ಹೇಳಿದ್ದೇವಲ್ಲ, SKDRDP ಸೆಂಟರ್ ಧಾರವಾಡಲ್ಲಿ ಫೈನಾನ್ಷಿಯಲ್ ರಿಪ್ಲಿಕೇಶನ್ ಇನ್ಕ್ಯುಬೇಷನ್, ಅದೇ ಪ್ರಕಾರ ದೇಶದಲ್ಲಿ ಯಾವ ಥರ ಬೇರೆ ವಿಭಾಗದಿಂದ ಜನರಿಗೆ ತಂದು ಸೋಲಾರಲ್ಲಿ ಟ್ರೈನಿಂಗ್ ಮಾಡಿ SKDRDP ಯಾವ ಗತಿಯಲ್ಲಿ ತಗೊಂಡೋಗಿತ್ತು ಸೋಲಾರ್ ಈ ನಮ್ಮ ಇಷ್ಟು 15 ವರ್ಷದಲ್ಲಿ, we can by 2030 we can revolutionize this country. Absolutely. ಅದು ಜಾಸ್ತಿ, ಬಟ್ ಆ ಸಕ್ಸಸ್ ಇದನ್ನು ನಾವು ಹೊರಗೆ ತಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಟೇಕಿಂಗ್ ದ ಹೆಲ್ಪ್ ಆಫ್ ಗೌತಮ್ ಸರ್ 20 ವರ್ಷದಿಂದ ಒಡಿಸ್ಸಾದಲ್ಲಿ ಕೆಲಸ ಮಾಡಿದ್ದಾರೆ ಸರ್. ನಾರ್ತ್ ಈಸ್ಟಲ್ಲಿ ಮಾಧವ್ಜಿ 20 ವರ್ಷದಿಂದ ಎಷ್ಟೋ ಸತಿ ಸರ್ ನಾವು ಅಡ್ವೈಸ್ ತಗೊಂಡಿದ್ದೇವೆ. ಆಲ್ಸೋ ನಿಮಗೆ ಗೊತ್ತಿಲ್ಲ ಸರ್, ನೀವು ಯಾವುದು ಕ್ಲಾರ್ಕ್ಸಲ್ಲಿ ಕಾನ್ಫರೆನ್ಸ್ ಮಾಡಿದ್ರಿ, ಆ ಇನ್ಸ್ಪಿರೇಷನಿಂದ ತಾಂಜಾನಿಯಾದಿಂದ ಜನ ಬಂದಿದ್ದಾರಲ್ಲ, they have created a similar model ki we have to follow the SKDRDP model in Tanzania. No, so people are catching up. ನಂತರ ಮಾತನಾಡಿದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಪೂರ್ಣ ಸೋಲಾರ್ನಿಂದಲೇ ನಡೆಸುವ ಹೊಸ ಪ್ರಯತ್ನ ಇದಾಗಿದ್ದು, ಈ ವಿನೂತನ ಕಾರ್ಯಕ್ರಮ ಯಶಸ್ಸಾಗಲಿ ಎಂದು ಹೇಳಿದರು. ನಮ್ಮ ಹಂದೆಯವರು ಹೇಳಿದ ಹಾಗೆ ಮೊದಲು ಸಣ್ಣ ರೀತಿಯಲ್ಲಿ ಪ್ರಯೋಗ ಮಾಡಿದ್ದು, ಆಮೇಲೆ ಕಾರ್ಯಕ್ರಮವಾಗಿ ಪರಿವರ್ತನೆಯಾಗಿ ಅದು ವ್ಯಾಪಕವಾಗಿ ಹರಡಿದೆ. ಹಾಗಾಗಿ ಇದು ಕೂಡ ಭಾಳ ಮುಖ್ಯವಾದ ಒಂದು ಕಾರ್ಯಕ್ರಮ. ಮೊದಲು ಹಳ್ಳಿಗಳಲ್ಲಿ ಸೋಲಾರ್ ಎನರ್ಜಿ ಬಗ್ಗೆ ಹೆಚ್ಚು ಜಾಗೃತಿ ಇರಲಿಲ್ಲ. ಈಗ ಪ್ರತಿ ಮನೆಯಲ್ಲಿ ಕೂಡ ಜಾಗೃತಿ ಆಗಿದೆ. ಮತ್ತು ಈ ಹಿಂದೆ ಯಾರೋ ಕೆಲವು ನಗರಗಳಲ್ಲಿ ಇರುವಂಥ ಪ್ರಜ್ಞಾವಂತರಿಗೆ ಅನುಕೂಲವಾಗ್ತಾ ಇದ್ದಂಥ ಕಾರ್ಯಕ್ರಮ ಸಾಮಾನ್ಯ ಪ್ರಜೆಗಳಿಗೆ ಕೂಡ ಸಿಗ್ತಾ ಇದೆ. ಈಗ ನಾವು ಈ ನೀರಾವರಿ ವ್ಯವಸ್ಥೆನ ಏನು ಮಾಡಿದೆ, ಶುದ್ಧ ಗಂಗಾ ಅಂಥೇಳಿ, ವಿಶೇಷವಾಗಿ ಗದಗು ಮತ್ತು ಉತ್ತರ ಕರ್ನಾಟಕದಲ್ಲಿ ಬಹಳ ಏನು ಹೇಳ್ತಾರೆ ಅದಕ್ಕೆ ಅಲ್ಲ ಪೊಲ್ಯೂಷನ್, ಫ್ಲೋರೈಡ್ ನೀರುಗಳು, ಆರ್ಸೆನಿಕ್ ಫ್ಲೋರೈಡ್ ನೀರು ಭಾಳ ಜಾಸ್ತಿ ಆಗಿದೆ ಗದಗದಲ್ಲೆಲ್ಲ. ಅಲ್ಲಿ ಎಲ್ಲಿವರೆಗೆ ಅಂದರೆ 30-40 ವರ್ಷಕ್ಕೆ ಹಲ್ಲುಗಳೆಲ್ಲ ಹೋಗಿಬಿಡುತ್ತೆ. ಮತ್ತು ವೃದ್ಧಾಪ್ಯ 40 ವರ್ಷದವರನ್ನು ನೋಡಿದರೆ 60 ವರ್ಷದವರಾಗೆಲ್ಲ ಚರ್ಮ ಎಲ್ಲ ಸುಕ್ಕು ಗಟ್ಟಿ ಎಲ್ಲ ಇರ್ತದೆ. ಅದಕ್ಕಾಗಿ ಶುದ್ಧ ಗಂಗಾ ನೀರನ್ನು ಕೊಟ್ಟ ಮೇಲೆ ಎಲ್ಲ ಪರಿವರ್ತನೆ ಆಗಿದೆ. ನಂತರ ಒಪ್ಪಂದದ ಪತ್ರಗಳ ವಿನಿಮಯವನ್ನ ಮಾಡಿಕೊಳ್ಳಲಾಯಿತು. ಸತೀಶ್, V4 ನ್ಯೂಸ್, ಬೆಳ್ತಂಗಡೆ.